ಈ ಮುಹೂರ್ತ ಆಗು ಹೋಗು ಈ ಹಬ್ಬ ಹರಿದಿನ ಈ ಉತ್ಸವ ಆಪುನಾಡ ವೆಜ್ ನಾನ್ ವೆಜ್ ಇಜ್ಜಿ. ಹಲೋ ಬಂಧುಲೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಚೊಲ್ಲರ್ ಮಾತಲ್ಲಿ ನಾನು ಹುಷಾರುಲ್ಲೆ. ಫಸ್ಟ್ ಯಾನಿಕಲ್ಲ ಸಾರಿ ಕೇಳಿದುಲ್ಲೆ ದಾಗಂದು ಪಂಡ ಐತಾರ ಡ್ಯಾನ್ಸ್ ಬೆಳಿಗ್ಗೆ ಪಾಡುವೆ ಪಂದಿತ್ತೆ ಶಾರ್ಟ್ ಪಾಡ್ದಿಜ್ಜಿ, ಸೋಮವಾರ ಬ್ಲಾಗ್ ಪಾಡ್ದಿಜ್ಜಿ, ಮಂಗಳವಾರ ಬ್ಲಾಗ್ ಪಾಡ್ದಿಜ್ಜಿ. ಐ ಆಮ್ ರಿಯಲಿ ಸಾರಿ. ದಾಗಂದು ಪಂಡ ಚೂರು ಬೇಲೆ ಬಿಸಿ ಇತ್ತೆ ಅಂಚ ಬ್ಲಾಗ್ ಮನ್ಪೆರ ಐಜಿ ಕನ್ಸಿಸ್ಟೆನ್ಸಿ ಬ್ರೇಕ್ ಆಂಡ್ ನನ್ನದೊಕ್ಕ ಕನ್ಸಿಸ್ಟೆಂಟ್ ಆದ ಬ್ಲಾಗ್ ಪಾಡಿರ ಟ್ರೈ ಮಾಡ್ವೆ. ಇತ್ತೆ ಗಂಟೆ ತಂದು ಗೊತ್ತುಂಡೆ 5:45 ಅಂಡ್ ಇನಿ ಮಂಗಳವಾರ 5:45 ಗಂಟೆ ಯಾನಿತ್ತೆ ಅಕ್ಕನಡೆ ಬಿದ್ದಾಳೆ ದಾಯಗ ಅಕ್ಕನಡೆ ಪೋಂದುಲ್ಲೆ ರಾತ್ರಿ ಅನಾಗ ಯಾನಿಕಲ್ಡ ಬುಕ್ಕನೆ ಪನ್ಪೆ ಅಕ್ಕನ ಉಲೇ ಪನ್ಪೆ ಇತ್ತೆ ವನಸ್ ಮಂತೊಂದುಲ್ಲೆ ಉಂಕ ಬಲೆ ನಮ್ಮ ರಡ್ ರಡ್ ಹೌ ಉಂಕ ನಮ್ಮ ರಡ್ ರಡ್ ಕಜಿಪು ಬಟಾಟೆ ಕೂಡು ಅಳ್ಳೆ ಮಜ್ಜಿಗೆ ಅಂಚ ಯಾನಿತ ಪಿದಾಡ್ನೆ ಹಂಗೆ ಇಂಚುಂಡು ಕಮೆಂಟ್ ಬಾಕ್ಸ್ ಪನ್ನೆ ಸೂಟ್ ಆಪುಂಡೆ ಇಂಕ್ ಇಂಚಿನ ಪಾಡ್ಜಾನ್ ಜಿಂಜ ಕಮ್ಮಿ ರೇರು ರಡ್ಡೆ ಪುಣೆ ಒಂಜಿಂದುಲ ಕೊಂಜಿ ಬ್ಲೂ ಕಲರ್ದ ಅವು ನಾನು ರೇಪನ್ಲೆ ಅನ್ನಿಕಲ್ಡ ತೋಜಾರೆ ಇತ್ತೆ ಅನ್ನು ಪಿದಾಡ್ನೆ ಅಕ್ಕನಡಿ ಕೊರ್ತಾಂಡು ಬಲೆ ಪೋಯ್ ಯಾನಿತೆ ಎತ್ತಿ ಅಕ್ಕನಡಿ ಅಕ್ಕ ಡ್ಯೂಟಿ ಡುಲ್ಲ ಲಂಚಲಿಗೆ ನಾನು ವೆಯ್ಟ್ ಮಾಡ್ತೊಂದುಲ್ಲೆ ಅಕ್ಕ ಬತ್ತೋನಾಡು ಎಂಗ್ಲಿತೆ ಕದ್ರಿ ಬತ್ತ ದೇವಸ್ಥಾನದಡೆ ಗಣಪತಿನ ತುಯ್ಯರೆ ಬಲೆ ಪೋಯ್ ಯಾನ್ ಅಕ್ಕ ಬಾವ ಪೋಂದುಲ ಮುಜ್ಜನಲ್ಲ ಕದ್ರಿ ಗಣಪತಿನ ತುಯ್ಯರೆ. ಲೆಟ್ಸ್ ಗೋ. ಭಜನಾ ಕಾರ್ಯಕ್ರಮ ನಿಮ್ದು ಮಾಮು ಬಾವ ಮಾತುಲ್ಲೇರೆ ಬಚ್ಚಿನ ಫುಲ್ ಬಿಸಿ ಆತೆ ಅವುಲೆಪ್ಪು ಮೂಲೆಪ್ಪು ನಾಳೆ ಕೈಲಿ ಕೊರ್ಲೆ ಹಿಂದೂ ಕೊರ್ಲೆ ಕೈಲಿ ಕೊರ್ಲೆ ಕಾಲ್ ಕೊರ್ಲೆ. ಸರಿ ಸರಿ ಅಂಕುಲ್ಲೆ ಅವಳು ಜೋಕುಲ್ ಮಂತನ ಗಣಪತಿಗಳಿಗೂ ಅಧಿಕಾರಿಗಳಿಗೂ ಸಮಸ್ತರಿಗೂ ನಮ್ಮ ಮಠದ ಪರವಾಗಿ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಹಳಷ್ಟು ಕೆಲಸ ಮಾಡಿದ್ದಾರೆ, ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಆದ್ದರಿಂದ ಅವರನ್ನು ನಮ್ಮ ಪಕ್ಕದಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಏನಿದೆ ದಿವಸ ಇಲ್ಲಿ ಬಂದು ವಿಚಾರಿಸ್ತಾ ಇದ್ರು. ದಯವಿಟ್ಟು ಪೊಲೀಸ್ ವಿಭಾಗದವರು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಹೇಳಿಕೊಳ್ತಾ ಇದ್ದಾರೆ. ಅವರು ಕೂಡ ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು. ಆದಷ್ಟು ಬೇಗ ಸೋಕೊಂಡತಿ ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು. ಸೋಕೊಂಡ ಮಾತೆಲ್ಲ ಸೋಕೊಂಡ ಆಮೇಲೆ ಮುಂಡಾನ್ ಮಠ ದೇಕು 4 ಉಪಮಠ ಉಂಟು. ಮುಂಡಾನ್ ಮಠ ಎಯ್ಯಾಡಿ ಕೈಬಟ್ಟಾಳ ದೇವಸ್ಥಾನ 4 ಮಠ ಉಂಟು. ಈ ಮುಹೂರ್ತ ಆಗು ಹೋಗು ಈ ಹಬ್ಬ ಹರಿದಿನ ಈ ಉತ್ಸವ ಆಪುನಾಡ ಎಂಕ್ಲು ಈ 4 ಮಠದಕ್ಕೂ ಸೇರ್ದು ರಾಜಡ ಮನ್ಪಾದ ಆರೇನು ಮನ್ಪಾವುಡು ನಿಂತು ಈ ಮಿಕ್ಲ ಒಂದು ನೆಂಚಿನ ಅಂಚಾದು ಪುನಾಗ ಅದು ಇತ್ತದತ್ತು ಎಂಗ್ಲ ತಳ ಅಂತಾರ. ಎಂಗ್ಲೆ ಜಾಗ ಕೊಡ್ತೀರಿ ಒಂಬಳಿ ಕೊಡ್ತೀನಿ ಜಾಗ ಮುಂಡಾನ ಮಠ ಬಂದಿದ್ದ ಒಂಬಳಿ ಎಂಕ್ಲು ಆ ಒಮ್ಮತದ ಜಾತ್ರೆ ಎಲ್ಲ ನವರಾತ್ರಿ ಉಂಟು.
ಒಂದು ಒಂದು ನವರಾತ್ರಿ ನವ ಕನ್ನಿಯಲ್ಲಿ ಒಂದು ಪರೆ ಉಂಟು ನವ ಕಲ್ಲಿಯಲ್ಲಿ ಎಲ್ಲಂಜಿ ಎಲ್ಲಿ ಒರ್ಮ ಜೋಕ್ಲಿ ಕುಳ್ಳೇರು ಆ ಒರ್ಮ ಜೋಕ್ಲಿ ಮೂಲೆ ಪೋಡು ಒಳ್ಳೆ ಪಿದಾಯ ಪೊರೆ ಇಜ್ಜಿ ಐಕ್ ಒರಿ ಐಕ್ ಮುಂದೆ ಹೆಚ್ಚಿನ ಒಂದು ಹೆಚ್ಚಿನ ತುಂಗ್ನಾಯ್ ಹೆಚ್ಚಿನ ಐಕ್ ಪಂಡ್ಪರೆ ಘಟ ತುಂಬನೆ ಅವು ಆ ಚಿಲಿಮಿಡ್ದು ಆ ನೀರು ಕಂತದ್ದು ಮೂಲ ಘಟ್ಟ ಆಕಿ ಒಳ್ಳೆ ಪೋಯರೇಜಿ ಒರ್ಮದಿನೊಟ್ಟು ಆ ಒರ್ಮದಿನೊಟ್ಲ ಮೂಲ ರಾಜರೇ ಖುದ್ದ ದುಂಬು ಇತ್ತೆ ದುಂಬು ಆರೆ ಆ ಜೋಕ್ಲೆ ಪುರ ಒರ್ಮಂದ್ ಲಾಸ್ಟ್ ದಿನ ಮೂಲ ಆ ಜೋಕ್ಲೆಗೆ ಆರು ಒಣಸ ಮಂತ್ ಬಳಸದು ಆ ಹಿರೇನ್ ದೆಪ್ಪುಡುಕ ಆರು ದೆಪ್ಪುಡು ಅವು ಪದ್ಧತಿ ದುಂಬುದ ಆ ಪದ್ಧತಿ ಇತ್ತಂಡು ಇತ್ತೆ ಸಾರ್ವತ್ ಬರೀ ಪುರ ಬಳಸುವೇರು ಇಂಕ ಪುರ ಸಾರ್ವತ್ರಿಕ ಒಣಸ ಮಂತೊಂದುಲ್ಲ ಮಾತೆಲ್ಲ ಬರ್ತದೆ ಒಣಸ ಬಂದು ನಡ್ಕೊಂಡು ಬರ್ತಿನ ಸಂಪ್ರದಾಯ ಪದ್ಧತಿ ಮಾಮಿನಕ್ಲು ಮಾತಿರ್ಲ ಮಾಮುನು ತುಲೆ ಏತ್ ಬೇಲೆ ಮಂತೊಂದುಲ್ಲೆ ತುಲೆ ಅಕ್ಕೊಂಜಿ ಹಾಯ್ ಪಲ್ಲೆ ಇಂಗ್ಲಿತ ಹೋಟೆಲ್ಗೆ ಬತ್ತ ಒನಸ್ ಮಾಡ್ತಾರೆ ಪೊಯ್ ರೆಸ್ಟೋರೆಂಟಿಗೆ ವೆಜ್ಜಿ ನಾನ್ ವೆಜ್ ಇಜ್ಜಿ ಎಂಕಲ್ ನಾನೆಲ್ಲ ಪನ್ನೀರ್ ಟಿಕ್ಕಲ್ ಆರ್ಡರ್ ಮಾಡ್ತದ ವೆಯ್ಟ್ ಮಂತೊಂದಿಲ್ಲ ಫಸ್ಟ್ ಐಟಮ್ ಪನ್ನೀರ್ ಟಿಕ್ಕ ಒಂದು ತುಲೆ ಕೆಂಗು ನೀರುಳ್ಳಿನೇ ಬಾರ್ದೇರ ಅರ್ಧ ಕ್ಯಾಪ್ಸಿಕಮ್ ಓ ಕ್ಯಾಪ್ಸಿಕಮ್ ಕೈದು ನೆಟ್ಟೆ ಸುಲಭಕ್ಕ ಎಡ್ಡುಂಡು ನಾನುಲ ಮಶ್ರೂಮ್ ಗ್ರೇವಿಲ
ನಾನೆಲ್ಲ ಮಶ್ರೂಮ್ ಗ್ರೇವಿಲ ಬೆಡ್ ಉಂಡು ಇಂಚಿನ ಹೋಟೆಲ್ ಬರ ಕೈದಕ್ಕೆರಿಜಿಂದೆ ಈತೆಂದೆ ಲಿಂಬೆದ ಬೆಚ್ಚ ನೀರಿಡೆ ಇಂಚ ಅಂತ ನಾಡು ನಾನು ಎಂಕ್ಲೆಗೆ ದ್ವಾಪುಜಿ ಎಂಕ್ಲೆ ಕೈದೆಕ್ಕೆರೆ ಪೋಂದುಲ್ಲ ನೆಟ್ಲ ದೆಕ್ಕೆರುಂಡು ಕೈಲ ದೆಕ್ಕೆರುಂಡು ಲಿಂಬೆದ ನೀರುಡ್ಲ ದೆಕ್ಕೆರುಂಡು ಕೈಲ ದೆಕ್ಕೆರುಂಡು ಟ್ಯಾಪ್ ಉಡ್ಲ ದೆಕ್ಕೆರುಂಡು ಬಂಜಿ ಫುಲ್ ಅಂಡು ಜಾಗ ನಿಜ್ಜಿನ ನಾನು ಒಂಜಿ ಐಟಮ್ ಬಾಕಿ ಉಂಡು ಫ್ರೂಟ್ ಪಂಚ್ ಐ ತಿನ್ಕ ಬಲೆ ಎಸ್ ನಮ್ಮ ಲಾಸ್ಟ್ ಐಟಮ್ ಫ್ರೂಟ್ ಪಂಚ್ ಎಂಕ್ಲ ಲಾಸ್ಟ್ ಐಟಮ್ ಸುಪಾರಿ ಎಂಕ್ಲ ಗಮ್ಮತ್ ಒನಸಾಂಡ್ ಎಂಕ್ಲಿದ್ದ ಪಿರ ಪೋಂದುಲ್ಲ ದೇವಸ್ಥಾನಗ್ ಪುರಿ ಬಲೆ ಗಣಪತಿ ತುಕ್ಕ ನಮ್ಮ ಫುಡ್ ಪೂರ ಎಡ್ಡೆ ಇರ್ತದೆ ಎಡ್ಡೆ ಸರ ಎಂಕ್ಲ ಗಮ್ಮತ್ ಒನಸಾಂಡ್ ಹೋಟೆಲ್ ಎಂಕ್ಲ ಬತ್ತ ಪಿರ ದೇವಸ್ಥಾನಗೆ ದೇವೇರು ಮುರುಳೆ ಇರ್ದೆ ಗಣಪತಿ ದೇವೇರು ಎಂಕ್ಲ ನನ್ನ ಮೆರವಣಿಗೆ ಪಿರಾವಡೆ ಪೂಪ್ನೆ ಕಾರಡೆ ವಿಶ್ವವನ್ನು ಲಂಬ ಅಂತ ಹೇಳ್ತಾರೆ, ದೊಡ್ಡದಾದಂತಹ ವಸ್ತುವನ್ನು ಲಂಬ ಅಂತ ಹೇಳ್ತಾರೆ. ಗಣಿತ ಶಾಸ್ತ್ರದಲ್ಲಿ 90 ಡಿಗ್ರಿಗೆ ಲಂಬ ಅಂತ ಹೇಳ್ತಾರೆ. ವಿಶ್ವಕರ್ಮರ ಭಾಷೆಯಲ್ಲಿ ಮಟ್ಟ ಅನ್ನುವಂತಹ ವಿಷಯವನ್ನು ಲಂಬ ಅಂತ ಹೇಳ್ತಾರೆ. ಮಟ್ಟ ಅಂತ ಹೇಳಿದ್ರೆ 90 ಡಿಗ್ರಿ ಅಂತ ಲೆಕ್ಕ. ಹಾಗಾದ್ರೆ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಅವ ನಿಂತಹ ಸಂದರ್ಭದಲ್ಲಿ ಅವನ ಹೊಟ್ಟೆ ಅಡ್ಡಕ್ಕೆ 90 ಡಿಗ್ರಿಗೆ ವಾಲ್ತದಂತೆ. ಒಂದು ವೇಳೆ ಅವ ಮಲಗಿದ್ದು ಅಂತಾದ್ರೆ ಅವನ ಹೊಟ್ಟೆ 90 ಡಿಗ್ರಿಗೆ ಆಕಾಶವನ್ನು ನೋಡ್ತದೆ ಅಂತ ಲೆಕ್ಕ. ಹಾಗಾದ್ರೆ ಇನ್ನೊಂದು ಅರ್ಥ ಲಂಬ ಅಂತ ಹೇಳಿದ್ರೆ, ವಿಶ್ವ ಅಂತ ಹೇಳಿದ್ರೆ ಅವನ ಹೊಟ್ಟೆಯಲ್ಲೇ ವಿಶ್ವ ಇದೆ ಅಂತ ಲೆಕ್ಕ. ಅದಕ್ಕೋಸ್ಕರವೇ ಒಂದೊಂದು ದೇವರಿಗೆ ಒಂದೊಂದು ಪ್ರೀತಿ. ಆದ್ರೆ ಈಶ್ವರ ದೇವರಿಗೆ ಅಭಿಷೇಕ, ನಾರಾಯಣ ದೇವರಿಗೆ ಅಲಂಕಾರ ಎಲ್ಲ ಗೊತ್ತುಂಟು. ಆದ್ರೆ ಗಣನಾಯಕನಿಗೆ, ಗಣಪತಿಗೆ ಭಕ್ಷ್ಯಪ್ರಿಯೋ ಗಣಪಃ, ಇವನಿಗೆ ನೈವೇದ್ಯದಷ್ಟು ಪ್ರೀತಿ ಬೇರೆ ಯಾವುದೂ ಇಲ್ಲ. ಆದ್ರಿಂದ ಯಾಕೆ ಪ್ರೀತಿ ಅಂತ ಹೇಳಿದ್ರೆ ಅವನ ಹೊಟ್ಟೆಯಲ್ಲೇ ಪ್ರಪಂಚ ಇದೆ. ಹಾಗಾದ್ರೆ ಹೊಟ್ಟೆ ದೊಡ್ಡದಾದ್ರಿಂದ ಅವನಿಗೆ ಲಂಬೋದರ. ಇನ್ನು ವಿಶ್ವಂಬರ, ಅಂಬರ ಅಂತ ಹೇಳಿದ್ರೆ ಉಡುಗೆ ತೊಡುಗೆ ಅಂತ ಲೆಕ್ಕ, ಉಡುಪು ಅಂತ ಲೆಕ್ಕ. ನಮ್ಗೆಲ್ಲ ಒಂದು ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕೆ. ಆದ್ರೆ ಭಗವಂತನ ಆ ಒಂದು ಶರೀರ ಎಷ್ಟು ಅಗಾಧ ಅಂತ ಹೇಳಿದ್ರೆ ಅವನಿಗೆ ಆಗುವಂತ ಬಟ್ಟೆಯೇ ಜಗತ್ತಲ್ಲಿ ಇಲ್ಲ. ಅದಕ್ಕೆ ಪ್ರಕೃತಿ ಮಾತೆ ಏನು ಮಾಡಿದ್ಲು ಅಂತ ಹೇಳಿದ್ರೆ, ಇಡೀ ಪ್ರಕೃತಿ ಮಾತೆ ಅವನಿಗೆ ಉಡುಪಾಗಿ ಮಾರ್ಪಟ್ಟಳು. ಹಾಗಾದ್ರೆ ಇಡೀ ವಿಶ್ವವೇ ಅವನಿಗೆ ಉಡುಪು, ಡ್ರೆಸ್. ಆದ್ರಿಂದ ಇಡೀ ವಿಶ್ವವನ್ನೇ ತನ್ನ ಉಡುಪಾಗಿ ಮಾರ್ಪಾಡು ಮಾಡಿಕೊಂಡಿದ್ರಿಂದ ಅವ ವಿಶ್ವಂಬರ. ಒಂದು ದಂತ ಇರುವುದರಿಂದ ಅವ ಏಕದಂತ. ಗಜವಕ್ತ್ರ, ವಕ್ರ ಅಂತ ಹೇಳಿದ್ರೆ ಮುಖ, ಆನೆಯ ಮುಖ ಇರುವುದರಿಂದ ಅವನಿಗೆ ಗಜವಕ್ತ್ರ. ಗಣಪತಿ, ಶಿವಗಣಕ್ಕೆ ಅಧಿಪತಿ ಆದ್ರಿಂದ ಅವ ಗಣಪತಿ. ಹಾಗಾದ್ರೆ ಅವನ ಮೂಲ ಹೆಸರು ಏನು? ಈಶ್ವರ ಮತ್ತೆ ಪಾರ್ವತಿಗಲ್ಲದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ವಿನಾಯಕ, ಸಮೂಹದಲ್ಲಿ ಇರುವಂತಹ ನಾಯಕ. ಅವನಿಗೆ ಸಮೂಹದಲ್ಲಿ ಪೂಜೆ ಮಾಡಿದರೆ ಅತ್ಯಂತ ಪ್ರೀತಿಯಂತೆ. ಅದಕ್ಕೋಸ್ಕರವೇ ಇದು ಸಾರ್ವಜನಿಕ ಗಣೇಶೋತ್ಸವ ಅನ್ನುವಂತಹ ಕೀರ್ತಿಯನ್ನು ಪಡೆದಿದೆ. ಅಂತಹ ವಿಶೇಷವಾದಂತಹ ಭಗವಂತನಿಗೆ ವಿಶೇಷವಾಗಿ ಮಾಡಿದಂತಹ ಭಕ್ಷ್ಯ ಭೋಜ್ಯ ಪ್ರಕಾರವಾಗಿ ಮಾಡಿದಂತಹ ಜಲಗಂಧ ಧೂಪದೀಪ ನೈವೇದ್ಯಾದಿ ಪಂಚೋಪಚಾರದ ಪೂಜೆಗಳನ್ನು, ಎಲ್ಲ ರೀತಿಯಾದಂತಹ 16 ಕಟ್ಟಿನ ಷೋಡಶೋಪಚಾರ ಪೂಜೆಗಳನ್ನು ಪರಮಾತ್ಮ ಸಂತೋಷದಿಂದ ಸ್ವೀಕಾರ ಮಾಡಿ ವಿಶೇಷವಾಗಿ ಅವನಿಗೆ ಕೊಟ್ಟಂತಹ ಎಲ್ಲ ರೀತಿಯಾದಂತಹ ಸೇವೆಯಿಂದ ಯಾವ ಯಾವ ಭಕ್ತರು ಯಾವ ಯಾವ ರೂಪದಲ್ಲಿ ಸೇವೆಯನ್ನು ಕೊಟ್ಟಿದ್ದಾರೋ, ಈ 100 ವರ್ಷದ ಗಣಪನನ್ನು ನೋಡಿದರೆ ಭಾರಿ ಸಂತೋಷ ಆಗ್ತದೆ. ಬೆಳ್ಳಿ ಬಂಗಾರದಿಂದ ಮುಚ್ಚಲ್ಪಟ್ಟಿದೆ ಅವನ ತಿಲಕ ಬಂಗಾರ. ಅದೇ ರೀತಿಯಾಗಿ ಆ ನಾಥಪಂಥದ ಸಾಂಕೇತಿಕವಾಗಿ ಕಿವಿಗೆ ರಂಧ್ರವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಕುಂಡಲಿನಿಯನ್ನು ಅದರಲ್ಲಿ ಜೋಡಣೆ ಮಾಡಿದೆ. ಕೈಯಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿದ್ದಾನೆ. ಹಾಗಾದ್ರೆ ಇದೆಲ್ಲ ನಾಥಪಂಥದ ಪರಂಪರೆ ಅಂತ ಲೆಕ್ಕ. ಆದ್ರಿಂದ ಅಷ್ಟು ಬೆಳ್ಳಿ ಬಂಗಾರ ಇದೆಲ್ಲ ವೀಳ್ಯದೆಲೆಯೆಲ್ಲ ಕೂಡಿದಂತಹ ಆಭರಣವನ್ನು ಎಷ್ಟೆಷ್ಟು ಜನ ಯಾರ್ಯಾರು ಯಾವ ಯಾವ ಕಷ್ಟದಲ್ಲಿ ಹೇಳಿಕೊಂಡಿದ್ದಾರೋ, ಎಷ್ಟೆಷ್ಟು ಒಂದು ಕಷ್ಟದಲ್ಲಿ ಆ ಕಿರೀಟವನ್ನು ಕೊಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ. ಹಾಗಾದ್ರೆ ಈ ಸಂದರ್ಭದಲ್ಲಿ ಯಾರ್ಯಾರು ಯಾವ ಯಾವ ಸೇವೆಯನ್ನು ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡಬೇಕು. ವಿಶೇಷವಾಗಿ ಆದ್ಯ ಪೂಜ್ಯೋ ಗಣಾಧಿಪ ಪಾರ್ವತೀ ದೇವಿಯ ಆ ಒಂದು ವಿಶೇಷ ಕಥೆಯಲ್ಲಿ
ಶಿರಚ್ಛೇದನ ಮಾಡಿದಂತಹ ವಿಚಾರ ಬರ್ತದೆ. ಹಾಗಾದ್ರೆ ನಮ್ಮ ಹೆಂಗಸರನ್ನು, ತಾಯಿಯಂದಿರನ್ನು, ಹೆಂಡತಿಯನ್ನು ಸಂತೋಷಪಡಿಸುವಂತಹ ಬಗೆ ಹೇಗೆ ಅಂತ ಹೇಳಿದ್ರೆ, ಯಾವ ಬಂಗಾರ ಕೊಟ್ಟರು ಅವರಿಗೆ ಸಂತೋಷ ಆಗುವುದಿಲ್ಲ. ಹಾಗಾದ್ರೆ ಒಂದು ತಾಯಿಯನ್ನು ಸಂತೋಷಪಡಿಸಬೇಕಾದ್ರೆ ಆ ತಾಯಿಯ ಮಗನನ್ನು ಸಂತೋಷಪಡಿಸಬೇಕು. ಹಾಗಾದ್ರೆ ಶಿರಚ್ಛೇದನ ಮಾಡಿ ಆನೆಯ ಮುಖವನ್ನು ಜೋಡಣೆ ಮಾಡಿದಂತ ಈಶ್ವರ ಎಷ್ಟು ಸಮಾಧಾನ ಮಾಡಿದ್ರು ಪಾರ್ವತಿಗೆ ಸಮಾಧಾನ ಇಲ್ಲ, ಕೂಗ್ತಾ ಇದ್ದಾಳೆ. ಹಾಗಾದ್ರೆ ಕೊನೆಗೆ ಅವಳಿಗೆ ಸಂತೋಷ ಕೊಟ್ಟಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಎಷ್ಟು ಸಮಾಧಾನ ಮಾಡಿದ್ರು ನಿಮಗೂ ಸಂತೋಷ ಇಲ್ಲ, ಆದ್ರೆ ನಾನೊಂದು ನಿನ್ನ ಮಗನಿಗೆ ವರವನ್ನು ಕೊಡ್ತೇನೆ. ಏನು ವರ ಅಂತ ಹೇಳಿದ್ರೆ, ಇವತ್ತಿನವರೆಗೆ ಇಲ್ಲದ ಒಂದು ಪದ್ಧತಿ. ಯಾವ ರೀತಿಯಲ್ಲಿ ಯಾರೇ ಪೂಜೆ ಮಾಡಿದ್ರು ಕೂಡ ಮೊದಲ ಪೂಜೆ ಗಣಪನಿಗೆ ಸಲ್ಲಬೇಕಾದದ್ದು. ಆದ್ಯ ಪೂಜ್ಯೋ ಗಣಾಧಿಪ. ಇನ್ನು ಮುಂದೆ ಯಾರಾದವರು ಮೊದಲ ಪೂಜೆ ಗಣಪತಿಗೆ ಮಾಡುವುದಿಲ್ಲವೋ ಅವರ ಕೆಲಸ ಕಾರ್ಯ ಸಂಪೂರ್ಣ ಆಗದೆ ಹೋಗಲಿ, ತನ್ಮೂಲಕವಾಗಿ ಸುರುವಿನ ಪೂಜೆ ಸಲ್ಲಿಸುವಂತಹ ಎಲ್ಲ ರೀತಿಯಾದಂತಹ ಹಕ್ಕನ್ನು ನಿನ್ನ ಮಗನಿಗೆ ಕೊಟ್ಟಿದ್ದೇನೆ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ಪಾರ್ವತಿ ಭಾರೀ ಸಂತೋಷ ಪಡ್ತಾಳೆ. ಆದ್ರಿಂದ ಅಂತ ಆ ಅಂದಿನ ದಿವಸದಿಂದ ಇಂದಿನ ದಿವಸಕ್ಕೂ ಕೂಡ ಅವನನ್ನು ಸುರುವಿನ ಪೂಜೆ ಮಾಡ್ತಾರೆ. ಅವನಿಗೆ ಅಷ್ಟದ್ರವ್ಯವನ್ನು ಕೊಡ್ತೇವೆ, ಗರಿಕೆಯನ್ನು ಇಡ್ತೇವೆ. ಗರಿಕೆ ಅಂತ ಹೇಳಿದ್ರೆ ಅನಲಾಸುರ ಅನ್ನುವಂತಹ ರಾಕ್ಷಸನ್ನು ಸಂಹಾರ ಮಾಡಿದಾಗ, ಅನಿಲ ಅಂತ ಹೇಳಿದ್ರೆ ಅಗ್ನಿ, ಅನಿಲ ಅಂತ ಹೇಳಿದ್ರೆ ಗಾಳಿ, ಅನಲ ಅಂತ ಹೇಳಿದ್ರೆ ಅಗ್ನಿ. ಅಗ್ನಿಸ್ವರದ ಸದೃಶನಾದಂತಹ ರಾಕ್ಷಸನ್ನು ಸಂಹಾರ ಮಾಡಿದ ಸಂದರ್ಭದಲ್ಲಿ ಅವನಿಗೂ ಉರಿ ಬರ್ತದೆ. ಹಾಗಾದ್ರೆ ನಾವಿದನ್ನೆಲ್ಲ ನಂಬಿಕೆಯನ್ನು ಪ್ರಶ್ನೆ ಮಾಡಲಿಕ್ಕಿಲ್ಲ. ಹಾಗಾದ್ರೆ ಅವನಿಗೆ ಉರಿ ಬರ್ತದೆ ಅಂತ ಲೆಕ್ಕ. ಯಾಕೆ ಅಂತ ಹೇಳಿದ್ರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಆದ್ರೆ ಬೇರೆ ಬೇರೆ ರಾಕ್ಷಸರ ಸಂಘ ಮಾಡಿದಾಗ ಅದರ ಪರಿಣಾಮವೂ ಕೂಡ ದೇವತೆಗಳಿಗೆ ಆದ ವಿಚಾರ ನಮಗೆ ಗೊತ್ತುಂಟು. ಹಾಗಾದ್ರೆ ಉರಿಯ ರಾಕ್ಷಸನನ್ನು ಕೊಂದಾಗ ಅವನಿಗೂ ಉರಿ ಆಗ್ತದೆ. ಎಷ್ಟು ಪ್ರಯತ್ನ ಮಾಡಿದ್ರು ಅವನ ಬೇಗೆ ಉರಿ ಕಮ್ಮಿ ಆಗದಂತಹ ಸಂದರ್ಭದಲ್ಲಿ ವೈದ್ಯರು, ಧನ್ವಂತರಿ ರೂಪಿ ಪರಮಾತ್ಮ ಎಲ್ಲ ಆ ಗಿಡಮೂಲಿಕೆಗಳನ್ನು ಹುಡುಕಿದಾಗ ಗರಿಕೆ ಅನ್ನುವಂತಹ ಸೊತ್ತಲ್ಲಿ ತಂಪಾದಂತಹ ವಸ್ತು ಇದೆ ಅಂತ ಗೊತ್ತಾಗ್ತದೆ. ಈಶ್ವರ ಪಾರ್ವತಿಯಲ್ಲಿ ಸಲಹೆ ಕೊಡ್ತಾರೆ, ಎಲ್ಲರೂ ಸೇರಿ ಆ ಗರಿಕೆಯನ್ನು ಅವನಿಗೆ ಲೇಪನ ಮಾಡಿದ್ರೆ ಅವನ ಉರಿ ಕಮ್ಮಿ ಆಗ್ತದೆ ಅನ್ನುವಂತಹ ವಿಚಾರವನ್ನು ಹೇಳಿದಾಗ ತ್ರಿಮೂರ್ತಿಗಳು ಸಮೇತ, ಈಶ್ವರ ಪಾರ್ವತಿ ಸಮೇತ ಆ ಗಜಾನನಿಗೆ ವಿಶೇಷವಾದಂತಹ ಗರಿಕೆಯನ್ನು ಅರ್ಪಿಸಿದ ಸಂದರ್ಭದಲ್ಲಿ ಅವನ ಉರಿಯೆಲ್ಲ ನಾಶ ಆಗಿ ಅವನಿಗೆ ತಂಪಾದಂತಹ ಅನುಭವ ಆಯಿತು. ಇನ್ನು ಎಷ್ಟು ಕಿತ್ತರೂ ಕೂಡ, ಎಷ್ಟು ತೆಗೆದ್ರೂ ಕೂಡ ವೃದ್ಧಿಯಾಗುವಂತ ಎರಡು ಸಸ್ಯ ಯಾವುದು ಅಂತ ಹೇಳಿದ್ರೆ, ಒಂದು ತುಳಸಿ, ಮತ್ತೊಂದು ಗರಿಕೆ. ಪರೀಕ್ಷೆ ಮಾಡಿಬೇಕಾದ್ರೆ ನೋಡಿ, ತುಳಸಿಯನ್ನು ಎಷ್ಟು ಕೊಡಿಯನ್ನು ತೆಗೆದೆವು ಅಷ್ಟು ವೃದ್ಧಿ ಆಗ್ತಾ ಹೋಗ್ತದೆ. ಗರಿಕೆ ಎಷ್ಟನ್ನು ನಾವು ಭೂಮಿಯಿಂದ ಕೀಳ್ತೇವೆ ಅಷ್ಟು ಪಸರಿಸ್ತಾ ಹೋಗ್ತದೆ, ವೃದ್ಧಿ ಆಗ್ತಾ ಹೋಗ್ತದೆ. ಇದು ಗರಿಕೆಯ ಲಕ್ಷಣ, ವೃದ್ಧಿಯ ಲಕ್ಷಣ. ಹಾಗಾದ್ರೆ ಗರಿಕೆಯನ್ನು ಗಣಪನಿಗೆ ಅರ್ಪಣೆ ಮಾಡಿದ್ರೆ ಅವನಿಗೆ ಹೇಗೆ ಉರಿ ಕಮ್ಮಿ ಆಯ್ತು, ನಮಗೂ ಕೂಡ ಜೀವನದಲ್ಲಿ ಬಂದಂತ ಉರಿ ಅಂತ ಹೇಳಿದ್ರೆ ಕಷ್ಟ, ಕಾರ್ಪಣ್ಯ, ಇದನ್ನೆಲ್ಲ ಪರಮಾತ್ಮ ಪರಿಹಾರ ಮಾಡಿ ಅವನಿಗೆ ಹೇಗೆ ತಂಪಾಯಿತು ಹಾಗೆ ನಮ್ಮ ಜೀವನದಲ್ಲಿ ಕೂಡ ತಂಪಾದಂತ ಅನುಭವ ಮಾಡಿ ಆ ಗರಿಕೆಯ ಲಕ್ಷಣ ವೃದ್ಧಿ. ಹಾಗಾದ್ರೆ ಏನು ವೃದ್ಧಿ ಮಾಡ್ತಾನೆ? ದೂರ್ವ ಆಯುಷ್ಯವರ್ಧಿನಿ, ರೋಗ ರುಜಿನಗಳನ್ನೆಲ್ಲ ಪರಿಮಾರ್ಜನೆ ಮಾಡಿಕೊಂಡು ನಮ್ಮನ್ನು ಉದ್ಧರಿಸಿದ್ದು ಹೌದು ಅನ್ನುವಂತ ಅಮೃತವಾಕ್ಯದ ವಚನವನ್ನು ಭಕ್ತರಿಗೆ ತೋರಿಸಿಕೊಟ್ಟು ಜಲಸ್ತಂಭನದ ಸಂದರ್ಭದಲ್ಲಿ ಚಂದದಲ್ಲಿ ಆ ಕೈಲಾಸಕ್ಕೆ ಹೋಗಿ ನಮ್ಮನ್ನೆಲ್ಲ ಅನುಗ್ರಹ ಮಾಡಬೇಕು ಅಂತ ಪ್ರಸನ್ನ ಸಮಯದಲ್ಲಿ 1000 ಸೀಮೆಯ ಒಡೆಯನಾದಂತಹ ಕದ್ರಿ ಮಂಜುನಾಥ ದೇವರನ್ನು, ಕಾಶಿಕಾಳ ಭೈರವೇಶ್ವರನನ್ನು, ಗುರುಗಳನ್ನು, ರಾಜರನ್ನು, ತಂತ್ರಿಗಳನ್ನು, ಭಗವದ್ಭಕ್ತರನ್ನು, ಆಡಳಿತ ವರ್ಗವನ್ನು ಮುಂದೆಟ್ಟುಕೊಂಡು, ಎಲ್ಲ ತಾಯಂದಿರನ್ನು ಮುಂದೆಟ್ಟುಕೊಂಡು ಭಗವದ್ಭಕ್ತರ ಪರವಾಗಿ ಗಣನಾಯಕನ ಶರಣಾರವಿಂದದಲ್ಲಿ ಅನನ್ಯವಾದಂತಹ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತದ್ದು. ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ, 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 ಗೋವಿಂದ.
ಭಟ್ರು ಗಣಪತಿ ದೇವರನ ಬಗ್ಗೆ ಶೋಕು ಪಾತೇರಿ ಇರತ್ತೆ ಎಂಕ್ಲಿತ್ತೆ ಚೌತಿದ ಗಮ್ಮತ್ ಅದು ಇಲ್ಲಡೆ ಪೋಂದುಲ್ಲ ಯಾನಿ ಮೂಜಿ ಗಣಪತಿ ದೇವರನ ತುಯ್ಯ ನಿಕ್ಲೆ ತುಯ್ಯಾರ ಕಮೆಂಟ್ ಬಾಕ್ಸ್ ಬಂದಿದೆ ಮೊಗದ ಬಾಲ ಗಣಪನ ಮೂಷಿಕಾಸುರನ ನಲಿಪು ಗಣಪನ